ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಅವಲಕ್ಕಿ ಅಂಬಡೆ ಮಾಡುವಂತಿದ್ದೇನೆ. ಅದಕ್ಕೆ 2 ನೀರುಳ್ಳಿ, ಹಾಗೆ 2 ಕಾಯಿಮೆಣಸು, ಸ್ವಲ್ಪ ಕರಿಬೇವು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಇದಕ್ಕೆ 3/4 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಸೋಸಿಕೊಳ್ಬೇಕು. ಅಂದರೆ ಮಳೆಗಾಲದಲ್ಲಿ ಎಷ್ಟು ಪ್ಯಾಕೆಟಲ್ಲಿ ಬಂದರೂ ಕೂಡ ನಾವು ಸೋಸಬೇಕಾಗ್ತದೆ. ಆದ ನಂತರ ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನು, ಅರಶಿನ 1/4 ಸ್ಪೂನು, ಕಾಯಿಮೆಣಸು 2 ಹಾಕ್ಕೊಂಡಿದ್ದೇವೆ. ಇನ್ನು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ, 1/2 ಸ್ಪೂನು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಹೇಳಿ ನೋಡುವಾಗ ಅವಲಕ್ಕಿ ಬರಲಿಲ್ಲ. ಈಗ ನೋಡಿ 1 ಕಪ್ ಅವಲಕ್ಕಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ. ಇದಕ್ಕೆ ತುಂಬ ಏನು ನೀರು ತಗೊಳ್ಳೋದಿಲ್ಲ ಅದು, ಹಾಗಾಗಿ ಸ್ವಲ್ಪ ತಗೊಳ್ತದೆ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಳ್ಬೇಕಾಗ್ತದೆ. ಈಗ ಸ್ವಲ್ಪ ನೀರು ಸೇರಿಸುವ. ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಅಂದರೆ ಇದು ಜಾಸ್ತಿ ಹಾಕ್ಕೊಳ್ಳುವಾಗಿಲ್ಲ, ಜಾಸ್ತಿ ಹಾಕಿದರೆ ನೀರಾಗುತ್ತೆ. ಒಟ್ಟಿಗೆ 2 ಸ್ಪೂನಷ್ಟು ಹಾಕ್ಕೊಂಡೆ. ಚಟ್ಟಂಬಡೆ ಎಲ್ಲ ಕಡಲೆಬೇಳೆಯಲ್ಲೇ ಮಾಡ್ಕೊಳ್ತಾರೆ, ಆದರೆ ನಾನು ಮಾತ್ರ ಇವತ್ತು ಅವಲಕ್ಕಿಯಲ್ಲಿ ಮಾಡ್ಕೊಳ್ತಿದ್ದೇನೆ. ಈಗ ನೋಡಿ, ಎಲ್ಲ ಈ ಥರ ಉಂಡೆ ಮಾಡ್ಕೊಂಡಿದ್ದೇನೆ. ಅದು ನಾವು ಎಣ್ಣೆಗೆ ಬಿಡುವಾಗ ಸ್ವಲ್ಪ ಪ್ರೆಸ್ ಮಾಡಿ ಚಟ್ಟೆ ಮಾಡ್ಕೊಂಡು ಹಾಕಿದರೆ ಆಯಿತು. ಈಗ ಕಾಯಿಸ್ಲಿಕ್ಕೆ ಹೋಗುವ. ಈಗ ನೋಡಿ, ನಾವು ಉಂಡೆ ಕಟ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ರವೆಯಲ್ಲಿ ನೋಡಿ ಹೀಗೆ ಟಿಪ್ ಮಾಡಬೇಕು. ಹೀಗೆ ಈಗ ಇದನ್ನು ತೆಗೆದು ಎಣ್ಣೆ ಕಾದಿದೆಲ್ಲ, ಮೀಡಿಯಮ್ ಕಾದಿದೆ, ಇದಕ್ಕೆ ಈಗ ಬಿಡಬೇಕು. ಹೀಗೆ ಭಾರೀ ಮಳೆ ಬರ್ತುಂಟು. ಈ ಮಳೆಯಲ್ಲಿ ಬಿಸಿ ಬಿಸಿ ಒಂದು ಅವಲಕ್ಕಿ ಅಂಬಡೆ ತಿನ್ನುವ, ಅವಲಕ್ಕಿ ಚಟ್ಟಂಬಡೆ. ನೋಡಿ, ಇಷ್ಟು ಕಾದ್ರೆ ಸಾಕು. ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸ್ಮೂತಾಗಿ.
ಭಾರಿ ಮಳೆ ಬರ್ತಾ ಉಂಟು. ಈ ಮಳೆ ಬರೋದ್ರಲ್ಲಿ ಮಾತಾಡೋದೇ ಕೇಳ್ತಾ ಇಲ್ಲ, ಹಾಗಾಗಿ ಹೆಚ್ಚು ಮಾತಾಡಲಿಲ್ಲ ನಾನು. ಈಗ ನೋಡಿ, ಇದು ರವೆಗೆ ಡಿಪ್ ಮಾಡಲಿಲ್ಲ, ಸ್ವಲ್ಪ 4-5 ನಾನು ಹಾಗೆಯೇ ಬಿಟ್ಟಿರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಡಿಪ್ ಮಾಡೋದಿದ್ರೆ ಚೆನ್ನಾಗಿ ಬರುತ್ತೆ. ಡಿಪ್ ಮಾಡಿದ್ದು ಕೂಡ ಒಳ್ಳೆ ಕ್ರಿಸ್ಪಿಯಾಗಿ, ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ಈಗ ಸಾಕು, ಇದು ಕಾದದ್ದು. ಇಷ್ಟು ಕಾದರೆ ಸಾಕು. ತೆಗೆಯುವ. ಚೆನ್ನಾಗಿ ಬಂದಿದೆ. ಆದರೆ ಇದು ರವೆ ಹಾಕಿ ಡಿಪ್ ಮಾಡಲಿಲ್ಲ, ಸ್ವಲ್ಪ ಹೀಗೆ ಮಾಡಿದ್ದೇನೆ. ಹಾಗೆ ಇದು ರವೆ ಹಾಕಿ ಡಿಪ್ ಮಾಡಿದಂಥದ್ದು, ಸ್ವಲ್ಪ ಉಬ್ಬಿ ಬಂದಿದೆ ನೋಡಿ, ಚೆನ್ನಾಗಿ, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.